ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಕಾಲ ತುಕ್ಕೊಂಡೆ ಮನೆಯಲ್ಲಿ ನಮ್ಮ ತಾಯಿ ಫಂಕ್ಷನ್ಗೆ ಹೋಗಿದ್ರು. ಅದಕ್ಕೋಸ್ಕರ ಕಸ ಹೊಡೆದು ನಮ್ಮ ಪೆಂಡಲ್ ರೂಮಲ್ಲಿ ಕೂಡ ಕಸ ಎಲ್ಲ ಹೊಡೆದೆ. ನಮ್ಮ ತಂಗಿ ಚಹಾ ಮಾಡಿದ್ಲು, ಗ್ಲಾಸಿಗೆ ಚಹಾ ಹಾಕೊಂಡೆ, ಚಹಾ ಕುಡ್ದಾದ ತಕ್ಷಣ ನಮ್ಮ ಮನೆಗೆ ನಮ್ಮ ಮಾವರದು ಬಂದಿದ್ದರು. ಹೊಲಕ್ಕೆ ಔಷಧಿ ಹೊಡಿಬೇಕಂತ ಕರ್ಸಿದ್ರು ನಮ್ಮ ತಂದೆಯವರು. ಅವ್ರಿಗೆಲ್ಲ ಚಹಾ ಕೊಟ್ಟೆ, ಸೀದಾ ಹೊಲಕ್ಕೆ ಕಡೆ ಹೋಗ್ತಾಯಿದ್ವಿ. ಔಷಧಿ ಎಲ್ಲ ಹೊಡಿತಾ ಇದ್ದರು. ನಮ್ಮ ತಂದೆಯವರು ನೀರು ಅದು ಬಂದರು. ಒಂದು ಹೊಲ ಹೊಡಿಬೇಕಂತ ಸೀದಾ ಮತ್ತೊಂದು ಹೊಲಕ್ಕೆ ಹೋದ್ವಿ. ಅಲ್ಲಿ ಔಷಧಿ ಪೂರ್ತಿ ಹೊಡೆದ್ವಿ ಹೊಲಕ್ಕೆ. ರೆಡಿ ಎಲ್ಲ ಆಗಿ ಯಾವ ಥರ ಕಾಣ್ತಾ ಇದ್ದೇನೆ ಅಂತ ಕಮೆಂಟ್ ಹಾಕಿ ರೆಡಿಯಾಗಿ ಸೀದಾ ಫಂಕ್ಷನ್ ಇತ್ತು ನಮ್ಮ ಅಜ್ಜಿ ಊರಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಆಗೋದು ಫ್ರೆಂಡ್ಸ್. ಆ ಮನೆಯಲ್ಲೇ ಫಂಕ್ಷನಿಗೆ ಬಂದ್ವಿ. ಮಸ್ತ್ ಮನೆ ಹಬ್ಬ ಇತ್ತು. ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ನೀವೇ ನೋಡಿ, ಕಮೆಂಟ್ ಹಾಕಿ ಯಾವ ಥರ ಕಾಣ್ತಾ ಇದೆ ಅಂತಂದು.